ಪಾಲಡ್ಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ರೂಪಾಯಿ 1.70 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಉಮಾನಾಥ ಕೊಟ್ಯಾನ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಪಾಲಡ್ಕದ ಗೋಕಲ್ಲಿನಿಂದ ಚರ್ಚ್ ಮೂಲಕ ಕೊಡಮಣಿತ್ತಾಯ ದೇವಸ್ಥಾನದವರೆಗೆ 95 ಲಕ್ಷ, ಕಡಂತಲೆ ರಾಮನಗರದಿಂದ ಬೊಲ್ಲೆಮಾರ್ವರೆಗೆ ರೂಪಾಯಿ 45 ಲಕ್ಷ ಹಾಗೂ ಕೆಂದಡಬೆಟ್ಟು ಮಡಾಯಿ ಹಾಗೂ ಶೆಡ್ಯ ಶೆಟ್ಟಿಬೆಟ್ಟುವರೆಗೆ ರೂಪಾಯಿ 30 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನ ಮಾಡಲಾಯಿತು. ನಂತರ ಮಾತನಾಡಿದ ಕೊಟ್ಯಾನ್ ಅವರು, ಮೂಲಭೂತ ಸೌಕರ್ಯವಾಗಿರುವ ರಸ್ತೆಯು ಉತ್ತಮ ರೀತಿಯಲ್ಲಿರಬೇಕು. ಮುಂದಿನ 3 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವ ಎಲ್ಲ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು ಎಂದು ತಿಳಿಸಿದರು. ಒಂದು ಕೆಲಸ ಮಾಡುವಂಥವ್ರು ಜನಪ್ರತಿನಿಧಿಗಳು, ಸರ್ಕಾರದ ದುಡ್ಡು ನಿಮ್ಮ ದುಡ್ಡು ಅದನ್ನು ನಿಮಗೆ ತಂದು ಕೊಡ್ತಾ ಇದ್ದೇವೆ. ಬಹುಶಃ ಅರ್ಥಪೂರ್ಣವಾಗಿ ಕಾಂಟ್ರಾಕ್ಟರ್ ಅವರಿಗೂ ಲಾಭ ಬೇಕು. ಅದರ ಲಾಭವನ್ನು ಮಿತಿಯಲ್ಲಿ ಇಟ್ಟುಕೊಂಡು ಯಾವುದೇ ರೀತಿ ಕೆಲಸ ಮಾಡುವಾಗ ನಾನು ಸ್ವಲ್ಪ ಕ್ವಾಲಿಟಿ ಮಾಡಿದರೆ ನಿಮ್ಮೊಟ್ಟಿಗೆ ನಾನು ಇರ್ತೇನೆ. ಅವತ್ತು ನೀವು ನನ್ನ ಹತ್ರ ಕೇಳದೆ ನಾನು ಹೇಳ್ತೇನೆ ಇಂಜಿನಿಯರ್ಗಳಿಗೆ, ಅವರಿಗೆ ಕೆಲಸ ಕೊಡಿ, ಒಳ್ಳೆ ಕೆಲಸ ಮಾಡ್ತಾರೆ. ಸಂತೋಷ್ ಹೆಗ್ಡೆ ಮುಲ್ಕಿ ಉದಾಹರಣೆಗೆ, ಸಂತೋಷ್ ಹೆಗ್ಡೆ ಕೆಲಸ ಬೇಡ ಅಂತ ಹೇಳಿದ್ರು ನಾನು ಅವರಿಗೆ ಕೊಡಿ ಅಂತ ಹೇಳ್ತೇನೆ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾರೆ. ಫಸ್ಟ್ ಕ್ಲಾಸ್, ಸ್ವಲ್ಪ ತಡ ಆಗಿರ್ಬೋದು ಆದರೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಆದ್ದರಿಂದ ಒಳ್ಳೆ ಕ್ವಾಲಿಟಿ ಕೊಡಿ ನೀವೆಲ್ಲರೂ. ಈಗ ನಮ್ಮ ರೋಷನ್ ಇದ್ದಾರೆ, ಈಗ ನಮ್ಮ ಬಾಲರಾಜ್ ಯಾರು, ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚಿತ್ರಾ ಶೆಟ್ಟಿ, ಪಾಲಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಪೂಜಾರಿ, ಸದಸ್ಯರಾದ ಪ್ರವೀಣ್ ಸಿಕ್ವೇರ, ವೆಂಕಪ್ಪ ಶಾರದಾ, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ರಮೇಶ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು.